ಮತ್ತು ಓದಿದ್ದಾರೆ ಕೂಡ ಗೋಶಾಲೆ ಮೂರು ಜೋಡು ಮಾಡಿದ ಅಯ್ಯಪ್ಪ ಮಂದಿರ ಒಂದಾದ 27 ದಾದ ಜನ ಮಂಟಪ ರಥ ಕೂಡ ಮುನ್ನೂರು ಬಂದೈತ ರಥ ಮುನ್ನೂರು ಬಂದೈತ ಅಯ್ಯಪ್ಪ ಗುರಿತ ಅಂದೆ ರಥ ಮುನ್ನೂರು ಬೆಂದೆ ಪೋಡು 300 ದಾದಾಗೆ 16 ದಾದ ಕನ್ಸಲ್ಟೇಟೆಡ್ ವಾಕ್ ವೇ ಹೊಸ ಸ್ಟ್ರೀಟ್ ಅಂದು ಒಂದಿನ ಸಂತೆ ಒಂದು ಸಂತೆ ಇದ್ವಿ 3 ದಿನ ಪೂರ ಇಡೀ ಶಿಪ್ ಖಾಲಿ ಅವರು 3 ದಿನ ಅರೆ ಲೆಪ್ಪುಳೆ ಹೊರಗೆ ತೂಳೆ ಕಮಿಟಿದಾಗ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಯ ಒಂದು ಅಂಗವಾಗಿ ಇವತ್ತು ದೆಹಲಿಯಿಂದ ಒಂದು ಫೌಂಟೇನ್ ಮಾಡುವ ಕಂಪನಿಯವರು ಬಂದಿದ್ದಾರೆ. ಅವರು ಜರ್ಮನಿ ಟೆಕ್ನಾಲಜಿ ಇರುವಂಥವ್ರು, ಅಂದರೆ ಜರ್ಮನಿ ಕೊಲಬರೇಷನ್ ಆಗಿ ಅವರು ದೊಡ್ಡ ದೊಡ್ಡ ಫೌಂಟೇನ್ಗಳನ್ನು ಮತ್ತು ರೇಡಾರ್ ಲೈಟ್ಗಳನ್ನು ಮಾಡ್ತಾರೆ. ಈ ದೇಶದಲ್ಲಿ ಒಂದು ವಿಶೇಷ ರೀತಿಯಂಥ ಲೈಟಿಂಗ್ ಸಿಸ್ಟಮನ್ನು ಮಾಡ್ತಾರೆ. ಅವರು ನೀವು ಡೆಲ್ಲಿಯಿಂದ ಬರಲಿಕ್ಕೆ ಡೆಲ್ಲಿಯಿಂದ ಬಂದು ಅದನ್ನು ಎಲ್ಲ ನೋಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿ ಮಾಡಬಹುದು, ಎಸ್ಟಿಮೇಟನ್ನು ಕೊಡಿದ್ದಾರೆ. ಅವರ ಪ್ರಕಾರ ಸುಮಾರು 7 ರಿಂದ 8 ಕೋಟಿ ರೂಪಾಯಿಯಲ್ಲಿ ಇದನ್ನು ಮಾಡಬಹುದು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರು ಎಸ್ಟಿಮೇಟು ಡಿಸೈನು ಅದನ್ನೆಲ್ಲ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ರೇಟ್ ಎಲ್ಲ ಫೈನಲೈಸ್ ಆಗುತ್ತೆ. ನಮ್ಮ ಕಲ್ಪನೆ ಇರುವುದು ಇಷ್ಟೇ, ದೇವಸ್ಥಾನದ ಜೊತೆಗೆ ಸಾಯಂಕಾಲದ ಇಡೀ ನಮ್ಮ ಊರಿನ ಜನರಿಗೆ ಮಾತ್ರ ಹೊರಗಡೆಯಿಂದ ಬರುವವರನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಒಂದು ವಿಶೇಷ ರೀತಿಯ ಆಕರ್ಷಣೆಯ ಸಂಗತಿ ಒಂದು ಕಡೆ ದೇವಸ್ಥಾನ, ಒಂದು ಕಡೆ ದೇವಸ್ಥಾನದ ಇವತ್ತು ಮೈಸೂರಿಗೆ ನೀವು ಹೋದರೆ ಮ್ಯೂಸಿಕಲ್ ಫೌಂಟೇನ್ ನೋಡ್ಲಿಕ್ಕೆ ಹೋಗ್ಬೇಕು ಅಂತ KRSಗೆ ಹೋಗ್ತೀವಿ. ಯಾವನಿಗಾದ್ರೂ ಮ್ಯೂಸಿಕಲ್ ಫೌಂಟೇನ್ ಭಾರಿ ಹಿಂದಿಲ್ಲ, ಚಿಕ್ಕ ಮಕ್ಕಳಿಗೆ ಇದಿರುವುದು, ಯಾರು ಅದನ್ನು ನೋಡೋದವರು ಯಾರೂ ಇಲ್ಲ ಮ್ಯೂಸಿಕಲ್ ಫೌಂಟೇನ್. ಅದೇ ರೀತಿ ಪುತ್ತೂರಿಗೆ ಬಂದಾಗ ಏನೇನು ನೋಡ್ಬೋದು, ಪುತ್ತೂರಿಗೆ ಬಂದ ದೇವಸ್ಥಾನವನ್ನು ನೋಡ್ಬೋದು, ಮ್ಯೂಸಿಕಲ್ ಫೌಂಟೇನ್ ನೋಡ್ಬೋದು, ನಿರ್ಮಲಗುಡ್ಡೆಗೆ ಹೋಗಿ ನೋಡ್ಬೋದು, ದೇಶದ ಧ್ವಜ ಹಾರುವುದನ್ನು ನೋಡ್ಬೋದು. ಈ ಥರ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ನಮ್ಮ ಕಲ್ಪನೆ ಇದೆ. ಅದಕ್ಕಾಗಿ ಅವರು ಇವತ್ತು ಬಂದಿದ್ದಾರೆ, ಎಸ್ಟಿಮೇಟನ್ನು ಕೊಟ್ಟಿದ್ದಾರೆ. ಮುಂದಿನ ನಮ್ಮ ಜೀರ್ಣೋದ್ಧಾರದ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಸೇರಿಸಿ ಕೆರೆಯನ್ನು ಅಭಿವೃದ್ಧಿ ಮಾಡೋ ಜೊತೆಗೆ ಅದನ್ನು ಮಾಡುವಂಥ ಕೆಲಸ ಅದಕ್ಕೆ ನಿರ್ವಹಣೆಗೆ ನಾವೊಂದು ಜನ ಇಡಬೇಕಾಗ್ತದೆ, ಒಂದು ಆಪರೇಟರ್ ರೂಮ್ ಇಡಬೇಕಾಗುತ್ತೆ. ಅದು ದೊಡ್ಡ ಪ್ರಾಜೆಕ್ಟ್, ಒಬ್ಬ ವ್ಯಕ್ತಿ ಅಧಿಕಾರಿ ಇಡಬೇಕಾಗ್ತದೆ. ಆನಂತರ ಅವರು ಮೇಂಟೆನೆನ್ಸನ್ನು ಅವರು ಡೆಲ್ಲಿಯಿಂದ ಬರ್ತಾ ಇರ್ತಾರೆ. ಚಿಕ್ಕದು ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳು ನಮ್ಮ ಈ ಭಾಗದಲ್ಲಿ ಸಿಗೋದು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ ನಾವು ನಮ್ಮ ದೇಶದಲ್ಲಿ. ಅವ್ರಿಗೆ ಕೊಡುವಂಥ ನಾವು ಹಿಂದೆ ಕೂಡ ದೊಡ್ಡ ದೊಡ್ಡದು ಮಾಡಿದ್ದಾರೆ. ರಾಜ್ಯದ ದೆಹಲಿಯಲ್ಲಿ ದೊಡ್ಡ ದೊಡ್ಡದು ಮಾಡಿದ್ದಾರೆ, ಬೇರೆ ಬೇರೆ ದೇಶದ ಭಾಗಗಳಲ್ಲಿ ಮಾಡಿದ್ದಾರೆ. ಒಂದು ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಇರುವಂಥ ವೆಂಡರನ್ನು ಕರೆದು ಎಸ್ಟಿಮೇಟ್ ತಗೊಳ್ಳುವಂಥ ಕೆಲಸ. ಈಗ ಅವರು ಇಲ್ಲಿಂದ ಭೇಟಿಯಾದ ನಂತರ ಉಪ್ಪಿನಂಗಡಿ ಬರ್ತಾರೆ. ಉಪ್ಪಿನಂಗಡಿ ನಮ್ಮದು ಸುಮಾರು 15 ಕೋಟಿಯಿಂದ ಮೇಲ್ಪಟ್ಟ ದೊಡ್ಡ ಫೌಂಟೇನನ್ನು ಮಾಡುವಂಥ, ನದಿಯಲ್ಲಿ ಮಾಡುವಂಥದ್ದು. 15 ಕೋಟಿಯಿಂದ ಮೇಲೆ 15 ರಿಂದ 20 ಕೋಟಿ ರೂಪಾಯಲ್ಲಿ ಅದನ್ನು ಮಾಡ್ತೀವಿ. ಒಂದು 6-7 ಕೋಟಿ ರೂಪಾಯಲ್ಲಿ ಇದನ್ನು ಮಾಡುವಂಥ ಕೆರೆಯಲ್ಲಿ ನೀರು ಅದಕ್ಕೆ ಬೀಳಬಾರ್ದು ಅಥವಾ ಅದರಿಂದ ನೀರನ್ನು ಬಳಸಬಹುದು. ಈಗ ಅದನ್ನು ಹೇಗೆ ಪರ್ಯಾಯವಾಗಿ ಬಳಸಬಹುದು? ದೇವಸ್ಥಾನದ ಕೆರೆಯ ನೀರು ಹೊರಗಿನ ನೀರು ಅದಕ್ಕೆ ಬೀಳಬಾರ್ದು, ಬಟ್ ಒಳಗಡೆ ಇರುವ ನೀರು ಏನು ಚೆಲ್ಲುವಾಗ ಈಗ ನಾವು ಅದಕ್ಕೆ ನೀರು ಹಾಕಬೇಕಾಗ್ತದೆ. ಈಗ ಮಳೆಗಾಲದಲ್ಲಿ ನಾವು ನೀರು ಇರ್ತದೆ, ಬೇಸಿಗೆ ಕಾಲದಲ್ಲಿ ನೀರು ಇರುವುದಿಲ್ಲ. ನಾವು ಬೋರಲ್ಲಿಂದ ಅದಕ್ಕೆ ತುಂಬಿಸ್ತಿರುವಂಥದ್ದು. ಈಗಲೂ ಕೂಡ ಹಾಗೆ ಮೀನು ಬಾಕಿದಕ್ಕೆ ಬೇಕು. ಅದರಿಂದ ಇದಾಗುವಂಥದ್ದೇನಿಲ್ಲ. ಸುತ್ತು ಪೂರ್ತಿ ಗ್ರನೈಟ್ ಹಾಕ್ತೀವಿ, ಹೊರಗಡೆ ಮಳೆ ನೀರು ಅದಕ್ಕೆ ಬೀಳೋದು ಹೇಗೂ ಬೀಳ್ತದೆ, ಅದನ್ನು ಯಾರಿಗೂ ಕರೀಲಿಕ್ಕೆ ಆಗೋದಿಲ್ಲ. ಒಳಗಡೆಯಿಂದ ಅದು ಶುದ್ಧ ಇರಬೇಕು ಅಂತ ಅಷ್ಟೇ, ಅದು ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಫಸ್ಟಲ್ಲಿ ಚಿಂತನೆ ನಾವು ನೋಡಿದ್ದೇವೆ, ಅದರಲ್ಲಿ ಮಾಡಬಹುದು ಅಂತ ದೇವರ ಅಪ್ಪಣೆ ಬಂದಿದೆ. ದೇವರಿಗೆ ಕಿರಾಯಣಕ್ಕೆ ಹೋಗುವಂಥ ಜಾಗವನ್ನು ಬಿಟ್ಟು ಮಾಡಬಹುದು ಅಂತ ಬಂದಿದೆ. ಆ ಪ್ರಕಾರ ಅದನ್ನು ನೋಡಿಕೊಂಡು ದೇವಸ್ಥಾನದ ಆದ್ಯತೆ ಕೊಟ್ಟು ಅದನ್ನು ಮಾಡುವಂಥ ಕೆಲಸ. ಮಾಸ್ಟರ್ ಪ್ಲಾನ್ ಯಾವಾಗ? ಮಾಸ್ಟರ್ ಪ್ಲಾನ್ ಈಗ ಒಂದು ರಫ್ ಬಂದಿದೆ. ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಅವರಿಗೆ ಹೇಳಿದ್ದೀವಿ, 15 ದಿವಸದೊಳಗೆ ಮಾಸ್ಟರ್ ಪ್ಲಾನನ್ನು ಮಾಡಬೇಕು. 15 ದಿವಸದೊಳಗೆ ಜೀರ್ಣೋದ್ಧಾರ ಸಮಿತಿಯನ್ನು ಫುಲ್ ಪ್ಲೆಜ್ ಮಾಡಬೇಕು. ಜೀರ್ಣೋದ್ಧಾರ ಸಮಿತಿ ಹೆಸರುಗಳನ್ನೆಲ್ಲ ಕಳಿಸಿದ್ದೀವಿ. ಈಗ ತಾನೇ ಅವ್ರದ್ದು ಪೊಲೀಸ್ ರಿಪೋರ್ಟ್ಗಳಲ್ಲಿ ಆಗ್ತಾ ಇದೆ. ಆ ಪೊಲೀಸ್ ರಿಪೋರ್ಟ್ ಆದ ಕೂಡಲೇ ಜೀರ್ಣೋದ್ಧಾರ ಸಮಿತಿ ಫುಲ್ ಆಗ್ತದೆ. ಆಗ ಮಾಸ್ಟರ್ ಪ್ಲಾನ್ ಕೂಡ ಅಪ್ರೂವ್ ಆಗಿ ಬರಬೇಕು.
ಇನ್ನು ಕನಿಷ್ಠ 1 ತಿಂಗಳೊಳಗೆ ಜೀರ್ಣೋದ್ಧಾರದ ಕೆಲಸವನ್ನು ಆರಂಭ ಮಾಡ್ತೀವಿ. ಸರ್ಕಾರದಿಂದ ಬರುವಂಥದ್ದು ಕೆರೆಗೆ ಒಂದು 7 ಕೋಟಿ 8 ಕೋಟಿ ಆಲ್ರೆಡಿ ನಿಗದಿ ಮಾಡಿದ್ದೀವಿ. ರಸ್ತೆಗೆ 3 ಕೋಟಿ ರೂಪಾಯಿಯನ್ನು ಈಗಲೇ ಇಟ್ಟಿದ್ದೀವಿ. ಧ್ವಜಕ್ಕೆ 1 ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ. ಇನ್ನು ನಮ್ಮ ಜನಗಳ ಇನ್ವಾಲ್ವ್ಮೆಂಟ್ ಕೂಡ ಬೇಕಾಗ್ತದೆ. ನಾವು ನಮ್ಮ ದೇವಸ್ಥಾನ ಅಂತ ಬರಬೇಕಿದ್ರೆ ಎಲ್ಲ ಗ್ರಾಮ ಸಮಿತಿಯನ್ನು ಮಾಡ್ತಾ ಇದ್ದೀವಿ. ಆ ಗ್ರಾಮ ಸಮಿತಿ ಮುಖಾಂತರ ಎಲ್ಲರೂ ಸೇರಿಕೊಂಡು ಏನೇನು ತೆರವುಗೊಳಿಸುವಂಥದ್ದು ಒಂದ್ಸಲ ಈ ಮಳೆ ಮುಗಿದ ಕೂಡಲೇ ಈ ಡ್ರೈನೇಜ್ ಸಿಸ್ಟಮ್ಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನ ಮಾಡಿ ಕಾರಂಜಿಯಲ್ಲಿ ದೇವರ ಹಾಡುಗಳನ್ನೇ ಹಾಡಿ ಅದಕ್ಕೆ ಆಗುವಂಥದ್ದು. ನಮ್ಮ ಕಲ್ಪನೆ ಇರುವುದು ಓಂ ನಮ ಶಿವಾಯ ಅನ್ನುವಾಗ ನೀರು 100 ಬೀದಿಗೆ ಹಾಕಿ ಅದನ್ನು ಜನ ನೋಡಿ ಸಂತೋಷ ಪಡಬೇಕು. ಸಾಯಂಕಾಲ ನೀವು ಏನು ಪುತ್ತೂರಿನವ್ರು ಬಂದು ಇಲ್ಲಿ ಹರಿಕಥೆಗಳು ನಡೀತಾ ಇರ್ತದೆ, ಕಾರಂಜಿ ಶೋ ನಡೀತಾ ಇರ್ತದೆ. ಆ ಟೈಮಿಗೆ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಒಂದು ನೆಮ್ಮದಿ. ಬಾಲಿಕೇಶ್ವರ ದೇವಸ್ಥಾನಕ್ಕೆ ಬಂದು ಹರಿಕಥೆಗಳನ್ನು ಕೇಳೋದು, ಕೂತ್ಕೊಂಡು ಸಣ್ಣ ವಾತಾವರಣದಲ್ಲಿ ನೋಡ್ಕೊಳ್ಳೋದು, ಆನಂತರ ಈ ಕಾರಂಜಿ ಹಾಡುವುದನ್ನು ನೋಡ್ಕೊಳ್ಳೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.